ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾನ್ಯಾಚಾರ್ಯ. ನಾನೀಗ ಗಂಗಾವತರಣ ಕಥೆಯನ್ನು ಹೇಳುತ್ತಿದ್ದೇನೆ. ಅಂಶುಮಂತ ಕಪಿಲ ಮಹರ್ಷಿಯ ಶಾಪದಿಂದ ಸುಟ್ಟು ಬೂದಿಯಾದ ನನ್ನ 60,000 ಮಕ್ಕಳಿಗೆ ಸದ್ಗತಿ ದೊರಕುವಂತೆ ಮಾಡು. ಆಗಲಿ ತಂದೆ, ನಾನು ನಿಮ್ಮ ಇಚ್ಛೆ ನೆರವೇರಿಸೋಣ ತಂದೆ. ನನ್ನ ಜೀವಿತ ಕಾಲದಲ್ಲಿ ನನ್ನ ತಂದೆ ಆಸೆ ನೆರವೇರಿಸಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದನು. ಓಂ ಗಂಗಾ ನಮಃ. ಓಂ ಗಂಗಾ ಮಾತೆ ನಮಃ. ಭಗೀರಥ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆ. ನಿಮಗೆ ಏನು ಬರಬೇಕು ಎಂದು ಕೇಳಿಕೊ. ತಾಯಿ ಗಂಗಾ ಮಾತೆ, ಭೂಲೋಕದಲ್ಲಿ ನನ್ನ ಪೂರ್ವಜರು ಕಪಿಲ ಮಹರ್ಷಿಯ ಶಾಪದಿಂದ ಸುಟ್ಟು ಬೂದಿಯಾಗಿ ಇರುವರು. ಅವರಿಗೆ ನಿನ್ನಿಂದಲೇ ಮಾತ್ರ ಸದ್ಗತಿ ದೊರೆಯಲು ಸಾಧ್ಯ. ಹಾಗಾಗಿ ನೀನು ನನ್ನ ಜೊತೆ ಭೂಲೋಕಕ್ಕೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಭಗೀರಥ, ನಿನ್ನ ಈ ಭಕ್ತಿಗೆ ನಾನು ಮೆಚ್ಚಿದೆ. ನಿನ್ನ ಜೊತೆ ಭೂಲೋಕಕ್ಕೆ ಖಂಡಿತವಾಗಿಯೂ ಬರುತ್ತೇನೆ. ಆದರೆ ದೇವಲೋಕದಿಂದ ಭೂಮಿಗೆ ಇಳಿಯುವಾಗ ನನ್ನ ರಭಸವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಕೇವಲ ಈಶ್ವರನಿಗೆ ಮಾತ್ರವೇ ಆ ಶಕ್ತಿ ಇದೆ. ಆದುದರಿಂದ ನೀನು ಮೊದಲು ಶಿವನನ್ನು ಕುರಿತು ತಪಸ್ಸು ಮಾಡು. ಆಗಲಿ ತಾಯಿ, ನಾನು ಶಿವನನ್ನು ಕುರಿತು ತಪಸ್ಸು ಮಾಡುತ್ತೇನೆ. ನನ್ನನ್ನು ಆಶೀರ್ವದಿಸು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಗೀರಥ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆ. ನಿನಗೆ ಏನು ಬರಬೇಕು ಎಂದು ಕೇಳಿಕೊ. ದೇವ, ನನ್ನ ಪೂರ್ವಜರಿಗೆ ಸದ್ಗತಿ ದೊರೆಯಲು ಗಂಗಾ ಮಾತೆ ದೇವಲೋಕದಿಂದ ಭೂಮಿಗೆ ಕರೆತರಲು ಸಹಾಯ ಮಾಡುವೆಂದು ಬೇಡಿಕೊಳ್ಳುತ್ತಿದ್ದೇನೆ. ಭಗೀರಥ, ನಿನ್ನ ಈ ಕಠಿಣ ಪರಿಶ್ರಮಕ್ಕೆ ನಾನು ಮೆಚ್ಚಿದೆ. ನೀನು ದೇವಲೋಕದಲ್ಲಿರುವ ಗಂಗೆಯನ್ನು ಭೂಮಿಗೆ ಕರಲು ಪ್ರಾರ್ಥಿಸು. ನಾನು ಅವಳ ರಭಸವನ್ನು ತಡೆಯುತ್ತೇನೆ. ತಾಯಿ ಗಂಗಾ ಮಾತೆ, ನಿನ್ನ ದಯೆಯಿಂದ ನನ್ನ ಪೂರ್ವಜರ ಶಾಪ ವಿಮೋಚನೆಯಾಯಿತು. ಅವರಿಗೆ ಸದ್ಗತಿ ದೊರಕಿ ಸ್ವರ್ಗವೂ ಪ್ರಾಪ್ತಿಯಾಯಿತು. ತಾಯಿ, ನಿನ್ನ ಕೃಪೆ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ನಿಮಗೆ ಅನಂತ ಧನ್ಯವಾದಗಳು. ಭಗೀರಥ, ಈ ಲೋಕ ಕಲ್ಯಾಣಕ್ಕಾಗಿ ಗಂಗಾವತರಣ ಮಾಡಲು ಕಾರಣವಾದ ನೀನು ತುಂಬಾ ಪುಣ್ಯವಂತ. ನಿನಗೆ ಮಂಗಳವಾಗಲಿ.